welcome to our channel. ನಾನಿವತ್ತು ಕುಚ್ಚಲಕ್ಕಿ ಮತ್ತು ಬೆಳ್ತಕ್ಕಿ ಹಾಕಿ ದೋಸೆ ಮಾಡ್ತೇನೆ. ಇದಕ್ಕೆ ಅಕ್ಕ ತಂಗಿ ದೋಸೆ ಹೇಳ್ತಾರೆ. ಇದು ನಿನ್ನೆ ರಾತ್ರಿ ನಾನು ನೆನೆಲಿಕ್ಕೆ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಕಡಿತೇನೆ. ಇದು ಬೆಳ್ತಕ್ಕಿ, ಇದು ಕುಚ್ಚಲಕ್ಕಿ. 1 ಪಾವು ಬೆಳ್ತಕ್ಕಿ, 3/4 ಪಾವು ಕುಚ್ಚಲಕ್ಕಿ. ಈಗ ದೋಸೆ ಹೊಯ್ತೇನೆ. ನಾನು ಕಡ್ದು ತಂದಿದ್ದೇನೆ. ದೋಸೆ ಹೊಯ್ತಿದ್ದೇನೆ. ಮುಚ್ಚಿ ಬೇಯಿಸಬೇಕು. ಈಗ ದೋಸೆ ರೆಡಿಯಾಗಿದೆ. ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.